ನೀವು ನನ್ನ ಮೈ ಮುಟ್ಬಾರ್ದು ಪ್ಲೀಸ್. ನಾನು ನೆನಪಿಟ್ಕೊಳ್ತೇನೆ, ನೀನು ನನ್ನ ಮೈ ಮುಟ್ಬಾರ್ದು ಪ್ಲೀಸ್. ಆಯ್ತು, ನೀವು ಅವ್ರನ್ನ ಕಳಿಸೋದಿಲ್ಲ, ನಮಗೆ ಮಾತ್ರ ನೀವು ಮಾತಾಡಿ. ಈಗ ನಾವು ಬರ್ತೇವೆ ಅಂತ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎರಡು ಕಡೆ ಬೇಡ. ಯಾಕೆಂದ್ರೆ ಈಗ ನಮಗೆ ಲ್ಯಾಂಡ್ ಆರ್ಡರ್ ನಮಗೆ ಇಂಪಾರ್ಟೆಂಟ್. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಬಂದರೆ ಅಟ್ಲೀಸ್ಟ್ ಅವರೊಂದು ಡಿಸಿಷನ್ ಕೊಡ್ಬೋದಲ್ಲ. ಈಗ ನಾವು ಹೇಗೆ ಸರ್, ಈಗ ಕಳಿಸಿ ಅವ್ರನ್ನು, ನೀವು ಕೂಡ ಹೋಗಿ. ಹೇಳಿ ಅದು